ಲಾಕ್ಡೌನ್ ಸಡಿಲಿಕೆಯ ಪ್ರಯೋಜನ ಮೀನುಗಾರರಿಗೆ ಸಿಕ್ಕಿಲ್ಲ. ಕರಾವಳಿಯ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಮೀನುಗಾರಿಕಾ ಚಟುವಟಿಕೆ ಸಂಪೂರ್ಣವಾಗಿ ಆರಂಭಗೊಂಡಿಲ್ಲ. ಸರ್ಕಾರ ಮೀನುಗಾರಿಕೆ ನಡೆಸಿ ಅನ್ನುತ್ತೆ, ಆದರೆ ಆಳ ಸಮುದ್ರ ಬೋಟ್ಗಳು ಇಂದಿಗೂ ಸಮುದ್ರಕ್ಕಿಳಿಯಲು ಸಾಧ್ಯವಾಗ್ತಾ ಇಲ್ಲ. ಈ ಮೂಲಕ ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ಕಡಲ ಮಕ್ಕಳು ಸಾಹಸಿಗರು, ಕಡಲ ಮಕ್ಕಳು ಶ್ರಮಜೀವಿಗಳು, ಯಾವತ್ತೂ ಯಾವುದಕ್ಕೂ ಕೈಚಾಚಿದವರಲ್ಲ. ಆದರೆ ಈಗ ಸ್ಥಿತಿ ಬದಲಾಗಿದೆ. ಕಡಲಿನಲ್ಲಿ ಮೀನಿನ ಬೇಟೆ ನಿಂತು ಹೋಗಿದೆ. ಊರಿಗೆಲ್ಲ ಮೀನಿನ ಊಟ ಕೊಡ್ತಾ ಇದ್ದವರು ಈಗ ಒಪ್ಪತ್ತಿನ ಊಟಕ್ಕೂ ಕಷ್ಟಪಡುವಂತಾಗಿದೆ. ಹೌದು, ಏಷ್ಯಾದ ಅತಿ ದೊಡ್ಡ ಸರ್ವಋತು ಮೀನುಗಾರಿಕಾ ಬಂದರು ಮಲ್ಪೆಯಲ್ಲಿದೆ. ಸಾವಿರಾರು ಬೋಟುಗಳು ಲಂಗರು ಹಾಕಿವೆ. ಕೃಷಿಯ ಜೊತೆಗೆ ಮೀನುಗಾರಿಕೆಗೂ ಸರ್ಕಾರ ಅವಕಾಶವನ್ನ ಕಲ್ಪಿಸಿತ್ತು. ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಂಡು ಮೀನುಗಾರಿಕೆ ಚಟುವಟಿಕೆ ನಡೆಸುವುದೇ ಒಂದು ದೊಡ್ಡ ಸವಾಲು. ಮಾರುಕಟ್ಟೆ ಹರಾಜು ಪ್ರಕ್ರಿಯೆಯಲ್ಲಿ ಸಾವಿರಾರು ಜನ ಸೇರುವುದರಿಂದ ಆಳ ಸಮುದ್ರ ಬೋಟುಗಳು ನೀರಿಗೆ ಇಳಿದಿಲ್ಲ. ಕಡಲ ಮಕ್ಕಳು ಯಾವುದಕ್ಕೂ ಅಂಚಿದವರಲ್ಲ, ಅಳುಕಿದವರಲ್ಲ. ಆದರೆ ಕೊರೋನಾ ಇವರನ್ನ ಕಂಗೆಡಿಸಿಬಿಟ್ಟಿದೆ. ಮೀನುಗಾರಿಕೆ ನಡೆಸುವಾಗ ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ ಮುಂತಾದ ರಾಜ್ಯಗಳ ಮೀನುಗಾರರ ಸಂಪರ್ಕಕ್ಕೆ ಬರುವುದರಿಂದ ಕೊರೋನಾ ಭೀತಿಯೂ ಉಂಟಾಗಿದೆ. ಹಾಗಾಗಿ ಅವಕಾಶವನ್ನ ಕೊಟ್ಟರೂ ಕಡಲಿಗಿಳಿಯಲು ಇವರು ಬೆದರುವಂತಾಗಿದೆ. ಕುಷ್ಟಗಿ, ಗಂಗಾವತಿ, ಯಲಬುರ್ಗ ಸುಮಾರು ಜನ ಬರ್ತದೆ. ಆಮೇಲೆ ಹರಿಹರ, ದಾವಣಗೆರೆ ತುಂಬ ಜನ ಬಂದಿದ್ದಾರೆ. ಮಲ್ಪೆ ಬಡವರಿಗೆಲ್ಲ ಬಗ್ಗರಿಗೆಲ್ಲ ತುಂಬ ಸಹಾಯ ಆಗಿದೆ ಕೆಲಸದ ಬಗ್ಗೆ ಮಾತ್ರ. ಈ ಕೊರೋನಾ ವೈರಸ್ ಬಂದಲ್ಲಿಂದ ಭಾಳ ಜನ ಬೇಸರಾಗಿದ್ದಾರೆ. ಅವ್ರಿಗೋಸ್ಕರ ಎಲ್ಲ ಸಿಬ್ಬಂದಿ ಮಾಡಿದ್ದಾರೆ. ಆದರೆ ಈಗ ಮತ್ತೆ ಬಿಡುಗಡೆ ಇಲ್ಲಲ್ಲ. ಈಗ ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲಾ ಹೋಗ್ಬೇಕಲ್ಲ. ಈಗ ನಿಮಗೆ ಕೊರೋನಾದ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ. ಫೋನ್ ಮಾಡಿದ್ರು ಕೂಡ ಬೆಳಗ್ಗೆ ರಿಂಗ್ಟೋನಲ್ಲಿ ಅದೇ ಹೇಳ್ತದೆ, ಎಲ್ಲ ಹೇಳ್ತಾರೆ. ಮತ್ತು ನೀರೋಗಿಲ್ ಪ್ರಸಂಗ ಬರ್ತದಲ್ಲ, ಮಾಡಬೇಕಾಗ್ತದೆ. ಮಾಸ್ಕ್ ಕೊಡಬೇಕು, ಮಾಸ್ಕ್ ಹಾಕಬೇಕು ಅಂತೆಲ್ಲ ಹೇಳಿದ್ದಾರೆ. ಎಲ್ಲ ಮಾತಾಡಿದ್ದಾರೆ. ನಮಗೆ ಹೇಳಿದ್ದಾರೆ. ಹಾಕ್ಲಿಕ್ಕೆ ಈಗ ತುಂಬ ಜನ ಪಬ್ಲಿಕ್ ಒಮ್ಮಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೀವು ತುಂಬ ಜನರ ಮಧ್ಯೆ ಓಡಾಡ್ತೀರಿ, ಭಯ ಉಂಟು. ಮತ್ತು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಜನ ಕೆಲಸ ಮಾಡಬೇಕಲ್ಲ. ಸಾವಿರಾರು ಬೋಟ್ಗಳು ಮೀನುಗಾರಿಕೆ ನಡೆಸಲಾಗದೆ ಲಂಗರು ಹಾಕಿದ್ರೂ ಸದ್ಯ ಸರ್ಕಾರ ಕೇವಲ 100 ಬೋಟ್ಗಳಿಗೆ ಮೀನುಗಾರಿಕೆಯನ್ನ ನಡೆಸಲು ಅವಕಾಶವನ್ನ ನೀಡಿದೆ. ಕೇವಲ 100 ಬೋಟ್ಗಳನ್ನು ಆಯ್ಕೆ ಮಾಡೋದು ಹೇಗೆ ಅನ್ನೋದು ಮೀನುಗಾರರ ಮುಂದಿರುವ ಅತಿ ದೊಡ್ಡ ಸವಾಲಾಗಿದೆ. ಲಾಕ್ಡೌನ್ ಸಂಪೂರ್ಣ ಮುಗಿಯಿತು ಅಂತ ಹೇಳೋದು ಸಾಧ್ಯವಿಲ್ಲ. ಕಡಲಿಗೆ ಇಳಿತಾ ಇದ್ದಂತೆ ಮತ್ತೊಮ್ಮೆ ಲಾಕ್ಡೌನ್ ಘೋಷಣೆಯಾದರೆ ಲಕ್ಷಾಂತರ ರೂಪಾಯಿ ನಷ್ಟವಾಗಲಿದೆ. ಹಾಗಾಗಿ ಮೀನುಗಾರರು ಕಾದು ನೋಡಲು ನಿರ್ಧರಿಸಿದ್ದಾರೆ. ದುರದೃಷ್ಟಕರ ವಿಚಾರವೆಂದರೆ ಬೋಟು ಮಾಲೀಕರ ಈ ನಿರ್ಧಾರದಿಂದ ಅನ್ಯ ರಾಜ್ಯಗಳ ಮೀನುಗಾರಿಕಾ ಕಾರ್ಮಿಕರು ಕಂಗಾಲಾಗಿದ್ದಾರೆ. ಈಗಾಗಲೇ ಬೋಟು ಸಮುದ್ರದ ಆಳಕ್ಕೆ ಏನು ಹೋಗಿದ್ದಾವೆ ಅವು ಬರಲೇಬೇಕಾಗ್ತದೆ. ಅನಿವಾರ್ಯ. ನಾವು ಅವ್ರನ್ನ ಅಲ್ಲೇ ನಿಲ್ಲಿ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತಿನವರೆಗೂ ನಾವು ಈಗಾಗಲೇ ಮಲ್ಪೆ ಮೀನುಗಾರರ ಸಂಘದವ್ರನ್ನ ಕರೆದು ಮೀಟಿಂಗ್ ಮಾಡಿ ಯಾವುದೇ ಹೊಸ ಬೋಟ್ಗಳು ಹೋಗಬಾರ್ದು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗಾಗಲೇ ಡೀಸೆಲ್ಲು ಮತ್ತು ಸೀಮೆಎಣ್ಣೆ ಸಬ್ಸಿಡಿ ಏನಿದೆ ಅದನ್ನು ಸಸ್ಪೆಂಡ್ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ಕೊಡ್ತಾ ಇಲ್ಲ. ಮೂರನೇದು, ಯಾರು ಹೋಗಿದ್ದಾರೆ ಅವ್ರಿಗೆ ಬರಲಿಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೀವಿ. ಅದು ಇವತ್ತಿನವರೆಗೂ ಅವಕಾಶ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಇವತ್ತಿನವರೆಗೂ ಬಂದಿದ್ದಾರೆ. ನಾಳೆಯಿಂದ ಮಲ್ಪೆ ಮೀನುಗಾರಿಕೆ ಬಂದರನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ವ್ಯವಹಾರ ನಡೆಯೋದಿಲ್ಲ. ಅಪ್ಪಿ ಯಾರಾದರೂ ಸಮುದ್ರದ ಆಳದಲ್ಲಿ ಇಬ್ಬರು ಉಳಿದಿದ್ರೆ ಅಂಥವ್ರು ಮಾತ್ರ ಮಧ್ಯೆ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಅಂಥವ್ರನ್ನ ಬರಮಾಡ್ಕೊಳ್ತೀವಿ. ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕಂತ ಈಗಾಗಲೇ ನಾನು ಮೀನುಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತನಾಡಿದ್ದೇನೆ. ಅದಕ್ಕೂ ಸಹ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಆಂಧ್ರ, ತಮಿಳುನಾಡು, ಛತ್ತೀಸ್ಗಢ, ಪಶ್ಚಿಮ ಬಂಗಾಳದ 1000ಕ್ಕೂ ಅಧಿಕ ಮೀನುಗಾರರು ಬೋಟ್ಗಳಲ್ಲಿ ಮನೆ ಮಾಡಿಕೊಂಡಿದ್ದು ಒಪ್ಪತ್ತಿನ ಊಟಕ್ಕೂ ಪರಿತಪಿಸ್ತಾ ಇದ್ದಾರೆ. ಮಾನವೀಯ ನೆಲೆಯಲ್ಲಿ ಮೀನುಗಾರಿಕಾ ಸಂಘ ಪ್ರೀತಿಯಿಂದ ಕಳೆದ 45 ದಿನ ಈ ಕಾರ್ಮಿಕರಿಗೆ ಉಚಿತ ದಿನಸಿ ನೀಡಿದೆ.
ಲಾಕ್ಡೌನ್ ಸಡಿಲಿಕೆ ಆದ ನಂತರ ಉಚಿತ ಊಟ ಸ್ಥಗಿತಗೊಂಡಿದೆ. ಬೋಟ್ ಮಾಲೀಕರು ಕಾರ್ಮಿಕರ ಕಷ್ಟ ಕೇಳ್ತಾ ಇಲ್ಲ. ಹಾಗಾಗಿ ನಮ್ಮನ್ನ ಊರಿಗೆ ಕಳುಹಿಸಿಕೊಡಿ ಅಂತ ಕಾರ್ಮಿಕರು ಕಣ್ಣೀರಿಡ್ತಾ ಇದ್ದಾರೆ. ಕರಾವಳಿ ಆರ್ಥಿಕತೆಯ ಬೆನ್ನೆಲುಬು ಮೀನುಗಾರಿಕೆ. ಏನಿಲ್ಲ ಅಂದ್ರೂ 500 ಕೋಟಿಗೂ ಅಧಿಕ ರೂಪಾಯಿ ನಷ್ಟವಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡು ಮೀನುಗಾರಿಕೆ ನಡೆಸೋದು ಹೇಗೆ ಎಂಬುದೇ ಇಲ್ಲಿರುವ ಯಕ್ಷ ಚರ್ಚೆಯಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.